ವಿ4 ನ್ಯೂಸ್ನ ನೆರೆಹೊರೆ ದೇಶಗಳ ಆಡಳಿತ ತಲ್ಲಣ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಕ್ಷಾ ಬಂಗೇರ. ಮ್ಯಾನ್ಮಾರ್, ಅಫ್ಘಾನಿಸ್ತಾನ, ಶ್ರೀಲಂಕಾ, ಬಾಂಗ್ಲಾದೇಶಗಳ ಬಳಿಕ ನೇಪಾಳದಲ್ಲಿ ಹಿಂಸೆಯ ಮೂಲಕ ಅಧಿಕಾರ ಉರುಳಿಸುವುದರ ಹಿಂದೆ ಏನಿದೆ ನೋಡೋಣ. ಭಾರತದ ನೆರೆಹೊರೆಯಲ್ಲಿ ಅಧಿಕಾರ ಪಲ್ಲಟಗಳು, ಹಿಂಸಾಚಾರ, ಪ್ರತಿಭಟನೆಗಳ ಮೂಲಕ ನಡೆಯುತ್ತಲೇ ಇದೆ. ಮ್ಯಾನ್ಮಾರ್ನಲ್ಲಿ ದಶಕಗಳ ಹಿಂದೆಯೇ ಮಿಲಿಟರಿಯು ಚುನಾಯಿತ ಸರ್ಕಾರವನ್ನು ದಮನ ಮಾಡಿತ್ತು. ಮುಂದೆ ಚಳವಳಿಗಳ ಕಾರಣಕ್ಕೆ ಚುನಾಯಿತ ಸರ್ಕಾರಕ್ಕೆ ಅವಕಾಶ ನೀಡಿದ್ದರೂ ಮಿಲಿಟರಿಯು ಚುನಾಯಿತ ಸರ್ಕಾರ ತಳ್ಳಿ ತನ್ನ ಆಡಳಿತ ಹೇರಿದೆ. 1962ರಲ್ಲಿ ಆಗಿನ ಬರ್ಮಾದಲ್ಲಿ ಮಿಲಿಟರಿ ಆಡಳಿತ ಹಿಡಿದಿತ್ತು. 1948ರಲ್ಲಿ ಬರ್ಮಾವು ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದು ಪ್ರಜಾಪ್ರಭುತ್ವ ಬಂದರೂ ಕೂಡ 1952ರಿಂದ ನೇವಿನ್ ಮಿಲಿಟರಿ ಹಿಡಿತದ ಸಮಾಜವಾದಿ ಪಕ್ಷದ ಆಡಳಿತವನ್ನು ತಂದರು. 1962ರಲ್ಲಿ ಪೂರ್ಣ ಮಿಲಿಟರಿ ಆಡಳಿತ ಬಂತು. 2011ರವರೆಗೆ ಮುಂದುವರಿಯಿತು. ಚಳವಳಿ ಕಾರಣಕ್ಕೆ ಚುನಾವಣೆ ನಡೆದು ಜನಪ್ರತಿನಿಧಿ ಸರ್ಕಾರ ಬಂತಾದರೂ 2021ರಿಂದ ಮಿಲಿಟರಿ ಮತ್ತೆ ಆಡಳಿತ ಕೈಗೆ ತೆಗೆದುಕೊಂಡಿದೆ. ಪ್ರಜಾಸತ್ತೆಯ ಸೂಕಿ ಮೊದಲಾದ ಹೋರಾಟಗಾರರನ್ನು ಮನೆಬಂದಿ ಇಲ್ಲವೇ ಜೈಲು ಬಂದಿ ಮಾಡಲಾಗಿದೆ. ಕಳೆದ 4-5 ವರ್ಷಗಳಿಂದ ಭಾರತದ ನೆರೆಹೊರೆ ದೇಶಗಳಲ್ಲಿ ರಾಜಕೀಯ ನೆಲನಡುಕಗಳು ನಡೆದಿದೆ. ಹಿಂಸಾತ್ಮಕ ಚಳವಳಿಗಳು ಪ್ರಜಾಪ್ರಭುತ್ವ ಸರ್ಕಾರಗಳನ್ನು ಉರುಳಿಸಿದೆ. ಅಫ್ಘಾನಿಸ್ತಾನದಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನವು ತನ್ನ ನೆಲೆ ಮಾಡಿಕೊಂಡಿದ್ದರೂ ಕೂಡ ಚುನಾಯಿತ ಸರ್ಕಾರ ಅಧಿಕಾರಕ್ಕೆ ಬಂತು. ಹಿಂದೆ ಬಲಾಢ್ಯರಿದ್ದು ನಡುವೆ ಬಲಗೊಂದಿದ್ದ ತಾಲಿಬಾನ್ ಹೋರಾಟಗಾರರು ಚುನಾಯಿತ ಸರ್ಕಾರ ಬೀಳಿಸಿ ತಮ್ಮ ಅಧಿಕಾರವನ್ನು ಸ್ಥಾಪಿಸಿದ್ದಾರೆ. ಯುಎಸ್ಎ ಪೆಟ್ಟಿಗೆ ಕಟ್ಟಿಕೊಂಡು ವಾಪಸ್ಸು ಹೋಗಿದ್ದು ಸರಿ. ಆದರೆ ಅಫ್ಘಾನ್ ಮಹಿಳೆಯರ ಓದಿನ ಹಕ್ಕಿಗೆ ಕತ್ತರಿ ಇತ್ಯಾದಿ ನಾಗರಿಕತೆಗೆ ವಿರುದ್ಧದ ನಡೆಯಾಗಿದೆ. 2021ರ ಏಪ್ರಿಲ್ನಲ್ಲಿ ತಾಲಿಬಾನಿಗಳು ಹಿಡಿತ ಸಾಧಿಸಿದ ಮೇಲೆ ಹೆಣ್ಣು ಮಕ್ಕಳ ಹಕ್ಕುಗಳ ಮೇಲೆ ತೀವ್ರ ದಾಳಿಯಾಗಿದೆ ಎನ್ನುವ ದೂರು ಇದೆ. ನೇಪಾಳದಲ್ಲಿ ಯಾವುದೇ ಪಕ್ಷಕ್ಕೆ ಬಹುಮತ ಇಲ್ಲದ್ದರಿಂದ ಕಳೆದ 17 ವರ್ಷಗಳಲ್ಲಿ 14 ಸರ್ಕಾರಗಳು ಬಂದು ಹೋಗಿದೆ. ಈಗ ಹಿಂಸಾತ್ಮಕ ಪ್ರತಿಭಟನೆಯಿಂದ ಸರ್ಕಾರ ಪತನವಾಗಿದೆ. ಸರ್ಕಾರದ ಹತೋಟಿಯನ್ನು ಕೈಗೆ ತೆಗೆದುಕೊಂಡಿರುವ ನೇಪಾಳ ಮಿಲಿಟರಿಯು ಇಲ್ಲಿ ಬಾಂಗ್ಲಾದೇಶದಂತೆ ಮಧ್ಯಾವಧಿ ಸರ್ಕಾರವನ್ನು ರಚಿಸಿದೆ. ಶ್ರೀಲಂಕಾದಲ್ಲಿ 2022ರಲ್ಲಿ ತೀವ್ರ ಹಣಕಾಸಿನ ಹಿಂಜರಿತ ಕಾಣಿಸಿಕೊಂಡಿತು. ಪರಿಣಾಮವಾಗಿ ಬೆಲೆಗಳು ತೀವ್ರ ಏರಿದ್ದವು. ಪೆಟ್ರೋಲ್ ಸಹಿತ ಕೆಲವು ಆಮದು ಆಗುವ ವಸ್ತುಗಳ ಕೊರತೆ ಕಾಡಿತು. ರೇಷನ್ ಪದ್ಧತಿಯಿಂದ ಜನರು ತತ್ತರಿಸಿದರು. ರಾಜಕಾರಣಿಗಳ ಭ್ರಷ್ಟಾಚಾರವೇ ಇದಕ್ಕೆಲ್ಲ ಕಾರಣ ಎಂದು ಜನರು ಬೀದಿಗಿಳಿದರು. ಪ್ರತಿಭಟನಾಕಾರರು ಹಿಂಸಾಚಾರಕ್ಕೆ ಇಳಿದು ಆಸ್ತಿ ಪಾಸ್ತಿಗೆ ಕಿಚ್ಚಿಟ್ಟರು. ರಾಷ್ಟ್ರಪತಿ ಭವನಕ್ಕೆ ಮುತ್ತಿಗೆ ಹಾಕಿ ದೋಚಿದರು ಮತ್ತು ಹಾನಿ ಮಾಡಿದರು. ಅಧ್ಯಕ್ಷರಾಗಿದ್ದ ಗೋಟಬಾಯ ರಾಜಪಕ್ಷ ಅವರು ಮಾಲ್ಡೀವ್ಸ್ಗೆ ಪರಾರಿಯಾಗಬೇಕಾಯಿತು. ಮಿಲಿಟರಿ ನೋಟದಡಿ ಮಧ್ಯಾವಧಿ ಸರ್ಕಾರ ರಚನೆಯಾಯಿತು. ಆದರೆ 2024ರಲ್ಲಿ ಮತ್ತೆ ಪ್ರಜಾಸತ್ತಾತ್ಮಕ ಚುನಾವಣೆ ನಡೆದು ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬಂತು. ಅನುರಾಗ್ ಕುಮಾರ ದಿಸನಾಯಕೆ ಅಧ್ಯಕ್ಷರು ಹಾಗೂ ಹರಿಣಿ ಅಮರಸೂರಿಯ ಪ್ರಧಾನಿಯಾಗಿದ್ದಾರೆ. 2024ರಲ್ಲಿ ಬಾಂಗ್ಲಾದೇಶದಲ್ಲಿ ಆರಂಭವಾದ ವಿದ್ಯಾರ್ಥಿಗಳ ಚಳವಳಿಯು ತೀರಾ ಹಿಂಸಾಚಾರಕ್ಕೆ ತಿರುಗಿ ಶೇಖ್ ಹಸೀನಾ ಅವರ ಚುನಾಯಿತ ಸರ್ಕಾರವನ್ನು ಉರುಳಿಸಿತು. ಪ್ರಧಾನಿಯವರು ದೇಶ ಬಿಡಬೇಕಾಯಿತು. ಚಳವಳಿಗಾರರು ಸರ್ಕಾರದ ಮತ್ತು ಸಾರ್ವಜನಿಕ ಸ್ವತ್ತುಗಳಿಗೆ ಬೆಂಕಿ ಇಡುವುದರಿಂದ ಹಿಡಿದು ಎಲ್ಲ ಬಗೆಯ ಹಾನಿ ಮಾಡಿದರು. ಪ್ರಧಾನಿ ನಿವಾಸಕ್ಕೆ ನುಗ್ಗಿ ಎಲ್ಲವನ್ನೂ ಲೂಟಿ ಮಾಡಿದ್ದಾರೆ. ಬಾಂಗ್ಲಾದೇಶದ ಸ್ವಾತಂತ್ರ್ಯ ಹೋರಾಟದ ಕುರುಹುಗಳನ್ನೇ ನಾಶ ಮಾಡಿದ್ದಾರೆ. ಪಾಕಿಸ್ತಾನದ ಪರ ಇರುವವರು ಬಾಂಗ್ಲಾದೇಶದ ಹಿಂಸಾಚಾರದಲ್ಲಿ ಇದ್ದುದಾಗಿ ಹೇಳಲಾಗಿದೆ. ಜನರಲ್ ವಕಾರ್ ಉಲ್ ಜಮಾನ್ ಮಿಲಿಟರಿ ಹಿಡಿತ ಬಂದಿದೆ. ಅದರಡಿ ನೊಬೆಲ್ ವಿಜೇತ ಮೊಹಮ್ಮದ್ ಯೂನುಸ್ರ ಮಧ್ಯಾವಧಿ ಸರ್ಕಾರವನ್ನು ರಚಿಸಲಾಗಿದೆ. ವರ್ಷವಾದರೂ ಪ್ರಜಾಸತ್ತಾತ್ಮಕ ಚುನಾವಣೆಯ ಲಕ್ಷಣ ಕಾಣುತ್ತಿಲ್ಲ. ಆಳುತ್ತಿದ್ದ ಅವಾಮಿ ಲೀಗ್ ಪಕ್ಷವನ್ನು ಅಮುಕಿ ಅದರ ಕಾರ್ಯಕರ್ತರನ್ನು ಬಹುಸಂಖ್ಯೆಯಲ್ಲಿ ಕೊಲೆ ಮಾಡಲಾಗಿದೆ. ಪಾಕಿಸ್ತಾನದಲ್ಲಿ ಚುನಾಯಿತ ಸರ್ಕಾರ ಇದ್ದರೂ ಹಿಂದಿನ ಪ್ರಧಾನಿ ಇಮ್ರಾನ್ ಖಾನ್ರನ್ನು ಸೆರೆಮನೆಯಲ್ಲಿ ಇಟ್ಟಿರುವುದು, ಅವರ ಪಕ್ಷಕ್ಕೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ಕೊಡದಿರುವುದು ನೋಡಿದರೆ ಅಲ್ಲೂ ನ್ಯಾಯ ಎಲ್ಲೋ ಕತ್ತಲೆ ಸೇರಿದೆ ಎನ್ನಲಾಗಿದೆ. ನೇಪಾಳದಲ್ಲಿನ ರಾಜಸತ್ತೆ ಮರೆತ ವಿಷಯವಾಗಿದೆ. ಕಳೆದ 17 ವರ್ಷಗಳಿಂದ ಕಮ್ಯುನಿಸ್ಟ್ ಪ್ರಭಾವದ ಸಮ್ಮಿಶ್ರ ಸರ್ಕಾರಗಳು ಬಂದ ಮೇಲೆ ಹಿಂದೂ ದೇಶ ಎಂಬುದನ್ನು ತೆಗೆದು ಜಾತ್ಯತೀತ ಜನಾಡಳಿತ ಎಂದು ಕರೆಯಲಾಗಿದೆ. ಇತ್ತೀಚೆಗೆ ನೇಪಾಳದಲ್ಲಿ ರಾಜಸತ್ತೆ ಮರುಸ್ಥಾಪನೆಗೆ ಹಿಂಸಾತ್ಮಕ ಚಳುವಳಿ ನಡೆದಿತ್ತು. ಅದನ್ನು ಹತ್ತಿಕ್ಕಿದ ಮೇಲೆ ಈ ಜಾಲತಾಣ ನಿರ್ಬಂಧದ ಹೆಸರಿನಲ್ಲಿ ಅದೇ ಚಳವಳಿ ಭುಗಿಲೆದ್ದಿದೆ.
ಚುನಾಯಿತ ಸರ್ಕಾರವನ್ನು ಗುದ್ದಿ ಬೀಳಿಸಲಾಗಿದೆ. ಮಿಲಿಟರಿ ಕಟ್ಟುನಿಟ್ಟು ಏನು ಎನ್ನುವುದನ್ನು ಮುಂದೆ ತಿಳಿಯಬೇಕಾಗಿದೆ. ನೆರೆಹೊರೆ ದೇಶಗಳ ಆಡಳಿತ ತಲ್ಲಣ ಇಂದಿನ ವಿಶೇಷ ಕಾರ್ಯಕ್ರಮದಿಂದ ಈಚೆಗೆ ಬರೋಣ. ಆಳುವವರು ಅಧಿಕಾರವನ್ನು ಜನೋಪಯೋಗಿಯಾಗಿ ನಡೆಸದಿರುವುದು ಕೂಡ ಇಂತಹ ಘಟನೆಗಳು ನಡೆಯಲು ಕಾರಣವಾಗುತ್ತದೆ. ಕಾರಣದ ನಡುವೆ ಸಮಾಜ ವಿರೋಧಿ ಶಕ್ತಿಗಳು ಹೂರಣವಾಗಿ ಸೇರಿಕೊಂಡಾಗ ಹಿಂಸೆಯ ಬುತ್ತಿಯೇ ಗಟ್ಟಿ. ಇದಾಗಿತ್ತು ಇವತ್ತಿನ ಸುದ್ದಿ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ವಿ4 ನ್ಯೂಸ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.